ಚಿತ್ರದುರ್ಗ ತಾಲೂಕು. ಈತ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲಾ RC ಓನರ್, ಈತ ಟ್ಯಾಕ್ಸಿ ಡ್ರೈವರು ಮತ್ತೆ ಈ ಟ್ಯಾಕ್ಸಿನೆಲ್ಲ ಬಾಡಿಗೆ ಓಡಿಸೋ ಅಂತದ್ದು ಆ ರೀತಿ ಎಲ್ಲ ಮಾಡ್ಕೊಂಡಿರ್ತಾರೆ. ಈತ ತನ್ನ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ರೆ ಚಿರಪರಿಚಯ, ಈಗ ಅಂದ್ರೆ ಒಂದು 2-3 months ಇಂದ ಗೊತ್ತಾದವರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ನಿಮ್ಮ ಗಾಡಿಗಳನ್ನ ನನಗೆ ಕೊಡಿ, ನಾನು ನಿಮ್ಗೆ ಮಂತ್ಲಿ ನೀವೇನು EMI ಪೇ ಮಾಡ್ತಾ ಇದ್ದೀರಾ ಅದನ್ನೆಲ್ಲ ನಾನು ನಿಮ್ಗೆ ಬಾಡಿಗೆನ ಕೊಡ್ತೀನಿ. ನನಗೆ ಕಂಪನಿ ಓನರ್ಗಳ ಪರಿಚಯ ಇದೆ, ಆಲ್ಮೋಸ್ಟ್ ಎವ್ರಿ ಡೇ ನನಗೆ ಆ ಬಿಸ್ನೆಸ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ವೆಹಿಕಲ್ಸ್ನೆಲ್ಲ ನೀವು ನನಗೆ ಕೊಟ್ರೆ ನಾನು ಕರೆಕ್ಟ್ ಆಗಿ ತಿಂಗಳಿಗೆ ನಾನು ನಿಮ್ಗೆ ಬಾಡಿಗೆನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಓನರ್ಸ್ ಗಳ ಹತ್ರ ಎಲ್ಲಾನು ತೆಗೆದುಕೊಳ್ತಾನೆ. ಎಲ್ಲ ತೆಗೆದುಕೊಂಡ್ಬಿಟ್ಟು ನಂತರ ಅವನು ಆ ವೆಹಿಕಲ್ಸ್ ಗಳನ್ನೆಲ್ಲ ಬೇರೆ ಈ ಗಾಡಿ ಓಡಿಸೋರನ್ನೆಲ್ಲ, ಕಾರೆಲ್ಲ ಓಡಿಸೋಂತ ಡ್ರೈವರ್ಗಳನ್ನೆಲ್ಲ ಹುಡುಕ್ಬಿಟ್ಟು ಅವರಿಗೆಲ್ಲರಿಗೂ ತಾನು ಆ ಗಾಡಿಗಳನ್ನ ತುಂಬಾ ಅಂದ್ರೆ ತುಂಬಾ ಕಡಿಮೆ ರೇಟ್ ನಲ್ಲೇ, ಅಂದ್ರೆ 2 ಲಕ್ಷ, 1.5 ಲಕ್ಷ, 3 ಲಕ್ಷ ಆ ರೀತಿನಲ್ಲೇ ನಾನು ಕೊಡ್ತೀನಿ ಅಂತ ಅವರನ್ನು ಕೂಡ ನಂಬಿಸ್ಬಿಟ್ಟು ಅವ್ರಿಗೆಲ್ಲರಿಗೂ ಈ ಗಾಡಿಗಳನ್ನ ಕೊಡೋ ರೀತಿನಲ್ಲೇ ಅವನು ಮಾಡ್ಕೊಳ್ತಾನೆ. ಆಮೇಲಿಂದ ಅವನು ಮಾಡಸ್ ಆಪರೆಂಡಿ ಏನಂತ ಹೇಳಿದ್ರೆ ಎಲ್ಲಾ ಓನರ್ಸ್ಗೂ ಅವ್ನು ಹೇಳೋದೇನಂತ ಹೇಳಿದ್ರೆ, ನೀವು ಗಾಡಿ ಡಾಕ್ಯುಮೆಂಟ್ಸ್, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವನ RC ಬುಕ್ನೆಲ್ಲಾನು ತಗೋತಾನೆ. ಅವರಿಗೆ ಓನರ್ಸ್ಗೆಲ್ಲ ಹೇಳ್ತಾನೆ, ನಾನು ಬೇರೆ ರಾಜ್ಯಕ್ಕೆ ಗಾಡಿನ ಓಡಿಸ್ಬೇಕಾದ್ರೆ ಅಲ್ಲೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಓನರ್ಸ್ ಗಳಿಗೆಲ್ಲಾನು ಮಿಸ್ಲೀಡ್ ಮಾಡಿ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವನ ಹತ್ರ ತಗೋತಾನೆ. ಮತ್ತೆ ಇವನ್ ಯಾರಿಗೆ ಕೊಡ್ತಾನೋ ಬಾಡಿಗೆಗೆ ಕೊಡ್ತಾನೋ ಅಂತ ಅವರುಗಳಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಎಲ್ಲ ನನ್ನ ಹೆಸರಿನಲ್ಲಿ ಇಲ್ಲ ಅಂದ್ರೂ RC ಬುಕ್ಗಳ ಒರಿಜಿನಲ್ ಎಲ್ಲ ನನ್ನ ಹತ್ರ ಇದೆ ಅಂತ ಹೇಳಿ ಈ ಟ್ರಾನ್ಸ್ಫರ್ ಮಾಡೋದಕ್ಕೆ ಫಾರ್ಮ್ ನಂಬರ್ 29, ಫಾರ್ಮ್ ನಂಬರ್ 30 ಆ ತರ ಫಾರ್ಮ್ ಗಳೆಲ್ಲಾನು ಇವನೇನೆ ಆ ಓನರ್ RC ಓನರ್ ಹೆಸರಿನಲ್ಲೇ ಬ್ಲಾಂಕ್ ಫಾರ್ಮ್ ನಲ್ಲೇ ಸೈನ್ ಮಾಡ್ಬಿಟ್ಟು ನಾನ್ ನಿಮ್ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ 1.5 ಲಕ್ಷ 2 ಲಕ್ಷ ಆ ರೀತಿನಲ್ಲೆಲ್ಲ ಇನ್ನೋವಾ ಗಾಡಿಗಳಿಗೆ, ಬೇರೆ ಸೆಡಾನ್ ವೆಹಿಕಲ್ಸ್ ಗೆಲ್ಲ ಆ ರೀತಿ ಹೇಳ್ಬಿಟ್ಟು ಅವ್ರಿಗೂ ಕೂಡ ಮಿಸ್ಲೀಡ್ ಮಾಡಿ ಅವ್ರುಗಳು ಅಷ್ಟೇನೆ ಇವರಿಗೆ ಅಷ್ಟು ದುಡ್ಡನ್ನೆಲ್ಲ ಕೊಟ್ಟಿರ್ತಾರೆ. ಅವ್ನು ಟೋಟಲಿ ಈ 12 ವೆಹಿಕಲ್ಸ್ಗೆ 12,20,000 ರೂಪಾಯಿನ ಕಲೆಕ್ಟ್ ಮಾಡ್ಕೊಂಡಿರ್ತಾನೆ. ಮತ್ತೆ ನೆಕ್ಸ್ಟ್ ಇದ್ರೊಳಗೆ 2 ಇನ್ನೋವಾ ವೆಹಿಕಲ್ಸ್, ಟೋಟಲಿ 12 ವೆಹಿಕಲ್ಸ್ ಅಲ್ಲಿ 2 ಇನ್ನೋವಾ ವೆಹಿಕಲ್ಸ್ ಇದೆ, ಮತ್ತಿನ್ನೆಲ್ಲ 10 ಸೆಡಾನ್ ವೆಹಿಕಲ್ಸ್ ಇದೆ. ಇದರದ ಟೋಟಲ್ ನಾವು ರಿಕವರಿ ಮಾಡಿರೋ ವೆಹಿಕಲ್ಸ್ ವ್ಯಾಲ್ಯೂ ಬಂದು 70 ಲಕ್ಷ ರೂಪಾಯಿ ಇದೆ. ಈತನನ್ನ ನಾವು ಆಲ್ರೆಡಿ ಮಧು ಅಲಿಯಾಸ್ ಮಧುಕುಮಾರ್ನ ನಾವು ಆಲ್ರೆಡಿ ಅರೆಸ್ಟ್ ಮಾಡಿದೀವಿ. ಅವನಿವಾಗ ಜೇಸಿನಲ್ಲೇ ಇದ್ದಾನೆ.